ನಮಸ್ಕಾರ. ಎನ್ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಇದು ಮಂಗಳೂರಿನ ಎನೋಪೋಯ ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಅರ್ಪಿಸುವಂಥ ಎನ್ ಆರೋಗ್ಯ ಕಾರ್ಯಕ್ರಮ. ಈ ದಿವಸ ನಮ್ಮ ಜೊತೆಗೆ ಮುಖ್ಯ ಅತಿಥಿಯಾಗಿ ಡಾಕ್ಟರ್ ವಿವೇಕಾನಂದ ವಿ ವರ್ನೇಕರ್ ಅವರು ಇವತ್ತಿನ ಮಾತುಕತೆಯಲ್ಲಿ ಭಾಗವಹಿಸಿದರೆ ನಾನು ಡಾಕ್ಟರ್ ವಿವೇಕಾನಂದ ವಿ ವರ್ನೇಕರ್ ಅವರನ್ನು ಪ್ರೀತಿಯಿಂದ ಸ್ವಾಗತ ಮಾಡ್ತೇನೆ. ಸರ್ ನಮಸ್ಕಾರ. ನಮಸ್ಕಾರ. ಹೋಮಿಯೋಪತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನೋಪಯ ಹೋಮಿಯೋಪತಿ ಮೆಡಿಕಲ್ ಕಾಲೇಜಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಮಾತಾಡಲಿಕ್ಕೆ, ಜೊತೆಗೆ ಪ್ಯಾಲಿಟಿವ್ ಕೇರ್ ಆರೈಕೆ ಬಗ್ಗೆ, ಅಂದರೆ ಸುದೀರ್ಘವಾಗಿ ನಮ್ಮನ್ನು ಕಾಡುವಂಥ ಕಾಯಿಲೆಗಳಿಗೆ ಯಾವ ರೀತಿಯ ಆರೈಕೆ ಅನ್ನೋ ವಿಚಾರವಾಗಿ ಡಾಕ್ಟರ್ ವರ್ನೇಕರ್ ಅವರು ಇವತ್ತು ವಿಚಾರಗಳನ್ನು ಮತ್ತು ಅನೇಕ ವಿಷಯಗಳನ್ನು ನಮ್ಮ ಮುಂದೆ ಇರಿಸಲಿಕ್ಕಿದ್ದಾರೆ. ನಾನು ಈ ಒಂದು ಮಾತುಕತೆಯನ್ನು ಆರಂಭಿಸುವ, ಅಂದರೆ ಪ್ಯಾಲಿಟಿವ್ ಕೇರ್ ವಿಚಾರಕ್ಕೆ ಬರ್ತೇನೆ. ಅದಕ್ಕಿಂತ ಮೊದಲಾಗಿ ಏನೋಪೋಯ ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜಿನ ವಿಚಾರವಾಗಿ ಒಂದಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ಇರಿಸಿ ಆನಂತರ ನಾನು ಈ ಒಂದು ಆರೈಕೆ ವಿಚಾರಕ್ಕೆ ಬರ್ತೇನೆ. ಡಾಕ್ಟರ್ ವಿವೇಕಾನಂದ ವಿ ವರ್ನೇಕರ್ ಅವರು ಈ ಒಂದು ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜಿನಲ್ಲಿ ಡೀನ್ ಮತ್ತು ಮೆಡಿಕಲ್ ಸೂಪರ್ಡೆಂಟ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಮತ್ತು ಹಿರಿಯ ಹೋಮಿಯೋಪತಿ ತಜ್ಞರು ಕೂಡ. ಡಾಕ್ಟರ್, ಈಗ ನಿಮ್ಮ ಏನೋಪಯ ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜಿನ ಸೌಲಭ್ಯಗಳು ಮತ್ತು ವಿಶೇಷತೆಗಳು ಏನಂತ ಹೇಳಿ? ಏನೋಪಯ ಯೂನಿವರ್ಸಿಟಿ ಅವರು ಡೀಮ್ಡ್ ಯೂನಿವರ್ಸಿಟಿ ಹಾಗೆ 2008ರಲ್ಲಿ ಸ್ಟಾರ್ಟ್ ಮಾಡಿದರು. ಓಕೆ. ಅದರಲ್ಲಿ ಬರೀ ಅಲೋಪತಿಕ್ ಮತ್ತು ಡೆಂಟಲ್ ವಿಂಗ್ ಇತ್ತು. ಸರಿ. 2015ದಲ್ಲಿ ಅವರು ಒಂದು ಆಯುಷ್ ಇಲಾಖೆ ಸ್ಟಾರ್ಟ್ ಮಾಡಿದ್ದಾರೆ. ಈ ಇಲಾಖೆದಲ್ಲಿ ಈಗ ಮಂಜನಹಳ್ಳಿ ಹತ್ರ, ನರಿಂಗಣ ಹತ್ರ 37 acres ಏರಿಯಾ ಅಲಾಟ್ಮೆಂಟ್ ಮಾಡಿ ಅಲ್ಲಿ ಒಂದು ಆಯುಷ್ ಕ್ಯಾಂಪಸ್ ಮಾಡಿದ್ದಾರೆ. ಆ ಕ್ಯಾಂಪಸ್ನಲ್ಲಿ ನಮ್ಮ ಹೋಮಿಯೋಪತಿಕ್ ಕಾಲೇಜ್, ಅದರ ಜೊತೆಗೆ 25 ಬೆಡೆಡ್ ಹೋಮಿಯೋಪತಿಕ್ ಹಾಸ್ಪಿಟಲ್ ಇದೆ, 100 ಬೆಡೆಡ್ ಆಯುರ್ವೇದಿಕ್ ಹಾಸ್ಪಿಟಲ್ ಇದೆ, ಆಯುರ್ವೇದಿಕ್ ಕಾಲೇಜ್ ಇದೆ. ಈಗ ಈ ವರ್ಷದಲ್ಲಿ ನ್ಯಾಚುರೋಪತಿಕ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ದೀವಿ. ಅದೇ ಕ್ಯಾಂಪಸ್ನಲ್ಲಿ ಈಗ ಫಾರ್ಮಸಿ ಕಾಲೇಜ್ ಬರ್ತಾ ಇದೆ. ಮುಂದಕ್ಕೆ ಅಲ್ಲಿಗೆ ಈಗ ನರ್ಸಿಂಗ್ ಕಾಲೇಜ್ ಬರ್ಬೋದು, ಫಿಸಿಯೋಥೆರಪಿಕಲ್ ಪ್ಲಾನ್ ಇದೆ. ಈಗಾಗಲೇ ದೇರಳಕಟ್ಟೆದಲ್ಲಿ ಏರಿಯಾದಲ್ಲಿ ಒಂದು 50 ಎಕರೆ ಜಾಗದಲ್ಲಿ ಯೂನಿವರ್ಸಿಟಿ ಎಸ್ಟಾಬ್ಲಿಷ್ ಇದೆ. ಈ ಯೂನಿವರ್ಸಿಟಿ ಅಂಗವಾಗೇ ಇದು ಪಾರ್ಟ್ ಮಾಡ್ತಾ ಇದ್ದೇವೆ. ಒಳ್ಳೆ ಡೆವಲಪ್ಮೆಂಟ್ ಆಗಿದೆ, ಒಳ್ಳೆ ಸೌಲಭ್ಯನೂ ಸಿಗಬಹುದು, ಫೆಸಿಲಿಟಿ ಸಿಗಬೇಕು. ಈಗ ನಾವೇನು ಅಪ್ರೋಚ್ ಸೆಂಟ್ರಲ್ ಗವರ್ಮೆಂಟ್ ನಮ್ಗೆ ಕೊಡ್ತಾ ಇರೋದು ಇಂಟಿಗ್ರೇಟೆಡ್ ಅಪ್ರೋಚ್ ಅಂತ. ಇಂಟಿಗ್ರೇಟೆಡ್ ಅಪ್ರೋಚ್. ಆ ಅಪ್ರೋಚ್ ದಲ್ಲಿ ಅಲೋಪತಿಕ್ ಜೊತೆಗೆ ಬರೀ ಒಂದೇ ಟ್ರೀಟ್ ಮಾಡ್ಲಿಕ್ಕೆ ಆಗುದಿಲ್ಲ, ಸಮಗ್ರವಾದಂತ ಒಂದು ಚಿಕಿತ್ಸಾ ಪದ್ಧತಿ, ಹೋಲಿಸ್ಟಿಕ್ ಅಪ್ರೋಚ್ ಆಗ್ಬೇಕಾದ್ರೆ ಹೋಲಿಸ್ಟಿಕ್ ಸಿಸ್ಟಮ್ ದಲ್ಲಿ ಆಯುರ್ವೇದ, ಹೋಮಿಯೋಪತಿ, ನ್ಯಾಚುರೋಪತಿ, ಯೋಗ ಅಂತ ಬರ್ತದೆ. ಆಗ ನಮ್ದು ವಿಚಾರ ಅಂತ ಹೇಳಿದ್ರೆ, ಒಂದು ಪೇಷಂಟ್ ಬರೀ ಅಲೋಪತಿಕ್ ಟ್ರೀಟ್ ಮಾಡ್ಲಿಕ್ಕೆ ಆಗೋದಿಲ್ಲ, ಆಗ ನಾವು ನಮ್ದು ಟ್ರೀಟ್ಮೆಂಟ್ ಜಾಯಿಂಟ್ ಆಗಿ ಕೊಟ್ರೆ ಒಳ್ಳೆ ಆಗ್ಬೋದು. ಆ ಉದ್ದೇಶ ಇದೆ. ಅದು ನಮ್ಮ ಸಂಸ್ಥೆ ಚೇರ್ಮನ್ ಅವರು ಏನೋಪಯ ಅಬ್ದುಲ್ಲಾ ಕುನ್ನಿ ಅವರು ಹಾಕೋದು, ಅವರೊಂದು ವಿಷನ್ ಇದೆ. ಅವರು ಆ ಪ್ರಕಾರ ಪ್ಲಾನ್ ಮಾಡಿ ನಾವು 2015ದಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ. ಈಗ ಹೋಮಿಯೋಪತಿಕ್ ಸೆಕ್ಷನ್ ದಲ್ಲಿ ಹೇಳಬೇಕಾಗಿದ್ರೆ, ನಮ್ದು ಎಸ್ಟಾಬ್ಲಿಷ್ಡ್ ಹಾಸ್ಪಿಟಲ್, ಒಳ್ಳೆ ಹಾಸ್ಪಿಟಲ್ ಇದೆ. ನಮ್ಮ ಕಡೆ ಒಂದು 40 ಜನದ ಒಂದು ತಂಡ ಇದೆ, ಎಕ್ಸ್ಪರ್ಟ್ ಡಾಕ್ಟರ್ಸ್. ನಾವು 40 ಜನ ಕೂಡಿ ಒಂದು ಟ್ರೀಟ್ಮೆಂಟ್ ಮಾಡಿ ಒಂದು ರಿಸರ್ಚ್ ತರ ಮಾಡ್ಕೊಂಡು ಪೇಷಂಟ್ಗೆ ರಿಲೀಫ್ ಸಿಗಬೇಕು, ಅದೇ ನಮ್ಮ ಮೇನ್ ಮೋಟೋ ಇರ್ತದೆ. ಆ ಪ್ರಕಾರ ನಾವು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಈಗ ಒಟ್ಟಾರೆಯಾಗಿ ಈಗ ನಮ್ಮ ಭಾರತಕ್ಕೆ ನಾವು ಇಂಡಿಯಾವನ್ನು ನೋಡುವ ಸಂದರ್ಭದಲ್ಲಿ ಹೋಮಿಯೋಪತಿಗೆ ಯಾವ ರೀತಿಯ ಒಂದು ಪ್ರೋತ್ಸಾಹ, ಪ್ರತಿಕ್ರಿಯೆ ಉಂಟು ಜನರ ಕಡೆಯಿಂದ? ನೋಡಿ, ನಿಮ್ಗೆ ಗೊತ್ತಿಲ್ಲ ಅಂತೂ ನಿಮ್ಗೆ ಗೊತ್ತಿರ್ಬೇಕಂತ ನಾನು ಭಾವಿಸ್ತೇನೆ. ಆಲ್ ಓವರ್ ದ ವರ್ಲ್ಡ್ ಒಂದು 5 ವರ್ಷ ಹಿಂದೆ WHO ಡಿಕ್ಲೇರ್ ಮಾಡಿದ್ದಾರೆ, ಹೋಮಿಯೋಪತಿ ಆರೋಗ್ಯ ಸಂಸ್ಥೆ, ವಿಶ್ವ ಆರೋಗ್ಯ ಸಂಸ್ಥೆ. ಅವ್ರೇನು ಹೇಳ್ತಾರಂದ್ರೆ, ಹೋಮಿಯೋಪತಿ ಇಸ್ ದ ಸೆಕೆಂಡ್ ಲಾರ್ಜೆಸ್ಟ್ ಸಿಸ್ಟಮ್ ಎಕ್ಸೆಪ್ಟೆಡ್ ಬೈ ದ ಪಬ್ಲಿಕ್ ಅಂತ ಹೇಳ್ತಾರೆ. ಈಗಾಗಲೇ ಹೋಮಿಯೋಪತಿಕ್ ಟ್ರೀಟ್ಮೆಂಟ್ ತಗೊಳ್ಳೋದು ಆಲ್ಮೋಸ್ಟ್ ಒಂದು 10% ಆಫ್ ಪಾಪ್ಯುಲೇಷನ್ ಮೇ ಬಿ ಅಂಡರ್ ಹೋಮಿಯೋಪತಿಕ್ ಟ್ರೀಟ್ಮೆಂಟ್. ಅದಕ್ಕೆ ಒಳ್ಳೆ ಸ್ಕೋಪ್ ಇದೆ. ಫಸ್ಟ್ ಅಂದ್ರೆ ಸೇಫ್ಟಿ, ಸಿಂಪಲ್ ಟು ಟೇಕ್ ಇಟ್, ವಿದೌಟ್ ಸೈಡ್ ಎಫೆಕ್ಟ್. ಇದು 3 ಅಡ್ವಾಂಟೇಜ್ ಇದೆ. ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಅಂತ. ಎಕ್ಸಾಕ್ಟ್ಲಿ. ಬಹುಶಃ ಜನರು ಕೂಡ ಬಯಸುವುದು ಅದನ್ನೇ ಅಲ್ವ ಸರ್? ಎಕ್ಸಾಕ್ಟ್ಲಿ. ಮತ್ತೊಂದು, ಇಂಡಿಯಾ ಇಸ್ ನಾಟ್ ಅ ರಿಚ್ ಕಂಟ್ರಿ. ಖಂಡಿತ ಪೂರ್ ಪಾಪ್ಯುಲೇಷನ್ ಜಾಸ್ತಿ ಇದೆ. ಈಗ ನನಗೆ 1 ಲಕ್ಷ ಪೇಷಂಟ್ ಟ್ರೀಟ್ ಮಾಡ್ಲಿಕ್ಕೆ 10,000 ಮೆಡಿಸಿನ್ ಸಾಕು. 1 ಲಕ್ಷ ಟ್ರೀಟ್ಮೆಂಟ್ ಪೇಷಂಟ್ಸ್ ಟ್ರೀಟ್ ಮಾಡ್ಲಿಕ್ಕೆ 10,000 ಸಾಕು. ಇದೆಲ್ಲಿಗೆ ಸಾಧ್ಯ ಇಲ್ಲ. ಕರೆಕ್ಟ್ ಅಲ್ಲ? ಆ ತರ ನೋಡಿದ್ರೆ ಪಬ್ಲಿಕ್ ಅವ್ರು ಸೈಡ್ ಎಫೆಕ್ಟ್ ಇಲ್ಲ. ಸಾಮಾನ್ಯವಾಗಿ ಎಲ್ಲ ಕಾಯಿಲೆಗಳಿಗೂ ಹೋಮಿಯೋಪತಿನ ಚಿಕಿತ್ಸೆ ಕೊಡ್ಲಿಕ್ಕಾಗುತ್ತಾ ಸರ್? 100% ಕೊಡ್ಲಿಕ್ಕೆ ಆಗ್ತದೆ, ನೋ ಪ್ರಾಬ್ಲಮ್. ಈಗ ಫಾರ್ ಎಕ್ಸಾಂಪಲ್, ಒಂದು ಪೇಷಂಟ್ಗೆ ಈಗ ಅಪೆಂಡಿಕ್ಸ್ ಆಗಿದೆ, 24 hours ಆಪರೇಷನ್ ಮಾಡಬೇಕು. ಅಂತ ಕೇಸಸ್ ನಾವು ಪೇಷಂಟ್ಗೆ ನಾವು ಟ್ರೈ ಮಾಡ್ಲಿಕ್ಕೆ ಬರುದಿಲ್ಲ, ಅಲ್ಲಿಗೆ ಆಪರೇಷನ್ಗೆ ಹೋಗ್ಬೇಕು. ನಾವು 100% ನೀವು ಆಪರೇಷನ್ಗೆ ಹೋಗಿ ಅಂತ. ರೀನಲ್ ಸ್ಟೋನ್ ಇದೆ, ಕಿಡ್ನಿದಲ್ಲಿ ಸ್ಟೋನ್ ಇದೆ, ಸ್ಟೋನ್ ತೆಗಿಬೇಕು ಹಾಗೇನಿಲ್ಲಲ್ಲ, ಕಿಡ್ನಿ ಕಟ್ ಮಾಡಿ ತೆಗೆಯೋದು ಅವಶ್ಯ ಇಲ್ಲ. ಅಥವಾ ಲಿಥೋಟ್ರಿಪ್ಸಿ, ಫಾರ್ ಎಕ್ಸಾಂಪಲ್ ಲಿಥೋಟ್ರಿಪ್ಸಿ ಒಂದು 50,000 ರೂಪಾಯಿ ಕಾಸ್ಟ್ ಇದೆ. ಪೇಷಂಟ್ ಅವರು 5,000 ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಆಗ ಅವ್ರು ಆಪರೇಷನ್ ಮಾಡ್ಬೇಕು ಹಾಗೇನಿಲ್ಲ.
ನಾವು ಹೋಮಿಯೋಪತಿಕ್ ಮೆಡಿಸಿನ್ ಕೊಟ್ಟು ಅದು ಕರಗಿಸ್ಲಿಕ್ಕೆ ಹೆಲ್ಪ್ ಮಾಡ್ಲಿಕ್ಕೆ ಆಗ್ತದೆ. ಓಕೆ, ಕಿಡ್ನಿ ಕಲ್ಲನ್ನು ಕರಗಿಸಲಿಕ್ಕೆ ಆಗುತ್ತೆ. ಆಗ ನಾನು ಹೇಳ್ತಾ ಇರೋದು ನೋಡಿ, ಕ್ಯೂರೇಟಿವ್ ಟ್ರೀಟ್ಮೆಂಟ್ ಬೇರೆ, ಸರ್ಜಿಕಲ್ ಟ್ರೀಟ್ಮೆಂಟ್ ಬೇರೆ, ಪ್ಯಾಲಿಯೇಟಿವ್ ಟ್ರೀಟ್ಮೆಂಟ್ ಬೇರೆ. ಖಂಡಿತ ಖಂಡಿತ ಖಂಡಿತ. ಸರ್ಜರಿಯ ಸಂದರ್ಭದಲ್ಲಿ 100% ಹೌದು ಹೌದು. ಆ ಥರ ಮಾಡ್ತಾರೆ. ಮತ್ತೊಂದು ಹೇಳ್ಬೋದು, ನೋಡಿದಿರ್ಬೇಕು ನೀವು, ಒಂದು ಗಾಲ್ ಬ್ಲಾಡರ್ ಸ್ಟೋನ್, ಪಿತ್ತಾಶಯದಲ್ಲಿ ಆಗೋದು ಸ್ಟೋನ್, ಅದಕ್ಕೆ ಮೆಡಿಸಿನ್ ಇಲ್ಲ. ಓಹೋ, ಬಟ್ ಹೋಮಿಯೋಪತಿಕ್ ಮೆಡಿಸಿನ್ ನಾವು ಟ್ರೀಟ್ಮೆಂಟ್ ಕೊಡ್ಬೋದು. ಹಾಂ ಹಾಂ, ಏನು ಮಾಡ್ತೀರಿ ಸರ್? ಮೆಡಿಸಿನ್ ಕೊಡೋದು, ಇಂಟರ್ನಲ್ ಮೆಡಿಸಿನ್ ಕೊಟ್ಟು ಅದು ಕರಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸ್ಟೋನ್ ವಿಲ್ ಗೋ. ಓಕೆ. ಆಪರೇಷನ್ ಮಾಡೋದು ಅವಶ್ಯ ಇಲ್ಲ, ಪಿತ್ತಾಶಯ ತೆಗೆಯೋದು ಅವಶ್ಯ ಇಲ್ಲ. ಈಗ ತುಂಬ ಜನಕ್ಕೆ ಭಯ ಸರ್, ಯಾವುದು ಹೃದಯಾಘಾತದ ಬಗ್ಗೆ. ಏನಾದರೂ ಸಲಹೆ ಕೊಡ್ತೀರಾ ನೀವು ಹೋಮಿಯೋಪತಿ ವೈದ್ಯರಾಗಿ? ನೋಡಿ, ಫಸ್ಟ್ ಈಸ್ ಪ್ರಿವೆಂಟಿವ್ ಮೆಡಿಸಿನ್ ಇಸ್ ದ ಬೆಸ್ಟ್ ಮೆಡಿಸಿನ್. ಆಗ ಎಲ್ಲರೂ ಅಡ್ವೈಸ್ ಮಾಡಿ, ಡಯಟಿಷಿಯನ್ ಅಡ್ವೈಸ್ ಮಾಡೋದು, ಕಾರ್ಡಿಯಾಲಜಿಸ್ಟ್ ಅಡ್ವೈಸ್ ಮಾಡೋದು, ಯೋಗಾದವ್ರು ಅಡ್ವೈಸ್ ಮಾಡೋದು, ಎಲ್ಲರೂ ಮಾಡ್ತಾರೆ. ಇಟ್ ಈಸ್ 100% ಕರೆಕ್ಟ್. ಈ ಯೋಗ ಫಾಲೋ ಮಾಡಿ, ಲೈಫ್ ಸ್ಟೈಲ್ ಚೇಂಜ್ ಮಾಡಿ, ಯು ಕ್ಯಾನ್ ಪ್ರಿವೆಂಟ್ ದ ಡಿಸೀಸ್. ಬಟ್ ವಿತ್ ದ ಹೋಮಿಯೋಪತಿಕ್ ಮೆಡಿಸಿನ್ ವಿ ಕ್ಯಾನ್ ಡೆಫಿನೆಟ್ಲಿ ಬ್ಯಾಲೆನ್ಸ್. ಓಕೆ. ಫಾರ್ ಎಕ್ಸಾಂಪಲ್, ಒಂದು ಅಲೋಪತಿಕ್ ಮೆಡಿಸಿನ್, ಯಾವುದೋ ಒಂದು ಮೆಡಿಸಿನ್, ಎಟಿನಾಲ್ ಇರಬೇಕು, ಬೇರೆ ಮೆಡಿಸಿನ್ ಇರಬೇಕು. ಯು ಹ್ಯಾವ್ ಟು ಟೇಕ್ ಟ್ರೀಟ್ಮೆಂಟ್ ಫಾರ್ ಲೈಫ್ ಲಾಂಗ್. ಖಂಡಿತ ಖಂಡಿತ. ನಾವೇನು ಹೇಳ್ತೇವೆ, ಲೈಫ್ ಲಾಂಗ್ ಹೋಮಿಯೋಪತಿಕ್ ಮೆಡಿಸಿನ್ ತಗೊಳ್ಳಿ. ದರ್ ಆರ್ ವೆರಿ ಗುಡ್ ಮೆಡಿಸಿನ್ಸ್. ಒನ್ ಮೆಡಿಸಿನ್ ವಿಲ್ ಆಕ್ಟ್ ಫಾರ್ 45 days. ಒಂದು ಮೆಡಿಸಿನ್ ಇಫೆಕ್ಟು 45 days ಇರುತ್ತೆ. ಸೊ ಯು ಕ್ಯಾನ್ ಟೇಕ್ ಒನ್ ಡೋಸ್ and you can wait for 45 minutes, then take next dose. And follow the lifestyle of the holistic medicine. You will have good result. Complications ಆಗೋದು ಸಾಧ್ಯ ಇಲ್ಲ. So this is very important. ಅಂದರೆ ಜನರ ಪ್ರತಿನಿತ್ಯದ ಬದುಕಿನ ಸಣ್ಣ ಸಣ್ಣ ತೊಂದರೆಗಳಿಗೆ ಕೂಡ ಹೋಮಿಯೋಪತಿಯಲ್ಲಿ ಒಂದು 100% ಸಮಾಧಾನ ಇದೆ, yes. ಚಿಕಿತ್ಸೆಯೂ ಇದೆ. Yes. ಎಸ್ ಡಾಕ್ಟರ್, ಈಗ ನಾವು ಪ್ಯಾಲಿಯೇಟಿವ್ ಕೇರ್ ವಿಚಾರಕ್ಕೆ ಬರುವ ಸಂದರ್ಭದಲ್ಲಿ ಆರೈಕೆ, ಎಸ್ ಏನಿದು ಪ್ಯಾಲಿಯೇಟಿವ್ ಕೇರ್ ಆರೈಕೆ ಅಂದರೆ ಆಸ್ ಎ ಹೋಮಿಯೋಪತಿಯ ಕಾನ್ಸೆಪ್ಟಲ್ಲಿ ನೀವು ನೋಡೋದಿದ್ರೆ ಮತ್ತು ಯಾವೆಲ್ಲ ಏನು ರೋಗಗಳು ಅಥವಾ ಕಾಯಿಲೆಗಳಿಗೆ ಸಂಬಂಧಪಟ್ಟಾಗಿ ಪ್ಯಾಲಿಯೇಟಿವ್ ಕೇರ್ ಮುಖ್ಯವಾಗುತ್ತೆ? ನೀವು ಮೆಡಿಕಲ್ ಸೈನ್ಸ್ನಲ್ಲಿ ನೋಡಿದರೆ ಸುಮಾರು ಒಂದು 200 ಕಾಯಿಲೆ ಇದೆ ವಿಚ್ ಆರ್ ಕಮಿಂಗ್ ಅಂಡರ್ ದ ಪ್ಯಾಲಿಯೇಟಿವ್ ಕೇರ್ ಅಂತ. ಓಕೆ. ಒಂದು ಎರಡಲ್ಲ. ಆ ಥರದಲ್ಲಿ ಇಫೆಕ್ಟಿವ್ನೆಸ್ ಆಫ್ ಮೆಡಿಸಿನ್ ನೋಡ್ಬೇಕಾದ್ರೆ 30% ಆಫ್ ಡಿಸೀಸಸ್ ಕ್ಯಾನ್ ಬಿ ವೆರಿ ವೆಲ್ ಬ್ಯಾಲೆನ್ಸ್ಡ್ ವಿತ್ ಹೋಮಿಯೋಪತಿಕ್ ಮೆಡಿಸಿನ್. ಕ್ಯೂರೇಟಿವ್ ಮೆಡಿಸಿನ್ ಇಲ್ಲ, ಪ್ಯಾಲಿಯೇಟಿವ್ದಲ್ಲಿ ವಿ ಕ್ಯಾನ್ ಟ್ರೀಟ್ ಬೆಟರ್. ಫಾರ್ ಎಕ್ಸಾಂಪಲ್, ಈಗ ನೀವು ಒಂದು ಪಾಲಿಸಿಸ್ಟಿಕ್ ಕಿಡ್ನಿ ಅಂತ, ಒಂದು ಕಿಡ್ನಿದಲ್ಲಿ ಸಿಸ್ಟ್ ಆಗುತ್ತೆ. ಸಿಸ್ಟ್ ಆಗುತ್ತೆ, ಹೌದು. ಸೊ ದ್ಯಾಟ್ ಒಂದು ಕಿಡ್ನಿ ಫಂಕ್ಷನಿಂಗ್ ಒಂದು 100% ಇರೋದು, 50% ಕಿಡ್ನಿ ಇಸ್ ಫಂಕ್ಷನಿಂಗ್. ದರ್ ಇಸ್ ನೋ ಮೆಡಿಸಿನ್. ಅವ್ರು ಹೇಳ್ತಾರೆ ಕಂಜೆನೆಟಲ್ ಮೆಡಿಸಿನ್ ಟ್ರೀಟ್ಮೆಂಟ್ ಇದೆ, ಅದಕ್ಕೆ ಏನು ಮಾಡ್ಲಿಕ್ಕೆ ಬರೋದಿಲ್ಲ. ಆ ಥರದಲ್ಲಿ ಯು ಕ್ಯಾನ್ ಗಿವ್ ರಿಸಲ್ಟ್. ಪೇಷಂಟ್ ಕ್ಯಾನ್ ಸರ್ವೈವ್ ವಿತ್ ಒನ್ ಕಿಡ್ನಿ. ಖಂಡಿತ. ಎರಡು ಕಿಡ್ನಿ ಇರಬೇಕು ಹಾಗೇನಿಲ್ಲ. ಪಾಲಿಸಿಸ್ಟಿಕ್ ಕಿಡ್ನಿ ಆಗಿ ಅವರು ಅದೇ ಥರ ಇಫೆಕ್ಟ್ ಆಗಿ ಡಯಾಲಿಸಿಸ್ ಹೇಳಿದ್ದಾರೆ ಅಂತ ಹೇಳಿದ್ರೆ, ಯು ಹ್ಯಾವ್ ಟು ಗಿವ್ ಚಾನ್ಸ್ ಟು ಹೋಮಿಯೋಪತಿ. ಬಿಕಾಸ್ ಐ ಕ್ಯಾನ್ ಗ್ಯಾರಂಟಿ ನಾವು ಹೇಳ್ಬೋದು, ಇದಕ್ಕೆ ಒಳ್ಳೆ ತನಕ ಪ್ಯಾಲಿಯೇಷನ್ ಕೊಡ್ಬೋದು. ನಾವು ಸಿಸ್ಟ್ ತೆಗಿಲಿಕ್ಕೆ ಆಗೋದಿಲ್ಲ, ಬಟ್ ಪೇಷಂಟ್ ಕಿಡ್ ಹ್ಯಾವ್ ಅ ನಾರ್ಮಲ್ ಲೈಫ್ ವಿತ್ ಅ ನಾರ್ಮಲ್ ಕಿಡ್ನಿ ಫಂಕ್ಷನ್. ಓಕೆ ಓಕೆ. ಆ ಥರ ಇದು ಪ್ಯಾಲಿಯೇಟಿವ್ ಕೇರ್ ಆಯಿತು. ಫಾರ್ ಎಕ್ಸಾಂಪಲ್, 45 years ಏಜ್ ಆಗಿದ ನಂತರ ಜಾಯಿಂಟ್ ಪೇನ್ ಸ್ಟಾರ್ಟ್ ಆಗುತ್ತೆ. ಇಟ್ ಮೇ ಗೋ ಟು ರುಮ್ಯಾಟಾಯ್ಡ್ ಅರ್ಥರೈಟಿಸ್ ಆರ್ ಆಸ್ಟಿಯೋ ಅರ್ಥರೈಟಿಸ್ ಅಥವಾ ಸ್ಪಾಂಡಿಲೈಟಿಸ್, ಎಲ್ಲ ಕಡೆ ದರ್ ಇಸ್ ನೋ ಮೆಡಿಸಿನ್. ಪೇನ್ ಕಿಲ್ಲರ್ ಮೆಡಿಸಿನ್ ಎಷ್ಟು ದಿವಸ ತಗೊಳ್ತೀರಾ? ಈಗ ಕೆಲವರೆಲ್ಲ ನಾವು ಮೆಡಿಸಿನ್ ಕೊಡ್ತೇವೆ, ಉಪಶಮನ ಪೂರ್ತಿ ಮಾಡ್ತೇವೆ ಅಂತ ಹೇಳ್ತಾರಲ್ಲ ಸರ್. ಹೌದು, ನೋಡಿ, ದಟ್ ಈಸ್ ದ ಡಿಫರೆನ್ಸ್. ಪ್ಯಾಲಿಯೇಷನ್, ಪ್ರಿವೆನ್ಷನ್ ಅಂಡ್ ಕ್ಯೂರ್ ಇಸ್ ದ ಡಿಫರೆನ್ಸ್. ಕ್ಯೂರ್ ಮಾಡೋದು ಸಾಧ್ಯ ಇಲ್ಲ. ದೀಸ್ ಆರ್ ಆಲ್ ಹಂಬಕ್ ಥಿಂಗ್ಸ್. ಸಾಧ್ಯ ಆಗೋದಿಲ್ಲ. ನೋಡಿ, ನಾನು 45 years ಆಗಿದ ನಂತರ ಕ್ಯಾಲ್ಸಿಯಂ ಕಡಿಮೆ ಆಗುತ್ತೆ. ದೆನ್ ದರ್ ಆರ್ ಸೋ ಮೆನಿ ಅದರ್ ಇಂಗ್ರೀಡಿಯಂಟ್. ಬೋನ್ ಬೇಕಾಗಿದ್ರೆ, ಜಾಯಿಂಟ್ ಬಗ್ಗೆ ಸಪೋರ್ಟಿವ್ ಟ್ರೀಟ್ಮೆಂಟ್ಗೆ ನಮ್ಗೆ ಕೊಡಬೇಕಾಗಿದ್ರೆ ಎಲ್ಲ ಬಾಡಿ ಕಡಿಮೆ ಆಗ್ಲಿಕ್ಕೆ ಸ್ಟಾರ್ಟ್. ಹೊಸ ಸೆಕ್ರೇಷನ್ ಸ್ಟಾರ್ಟ್ ಆಗೋದಿಲ್ಲ. ಇದೆಲ್ಲೇ ಬ್ಯಾಲೆನ್ಸ್ ಆಗಿ ಹೋಗ್ಬೇಕು. ಅದು ರೀಕ್ರಿಯೇಷನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಐ ಕಾಂಟ್ ಅಫೋರ್ಡ್ ಟು ಟೇಕ್ ಅ ಪೇನ್ ಕಿಲ್ಲರ್ ಮೆಡಿಸಿನ್ ಫಾರ್ ಲಾಂಗ್ ಟೈಮ್. ಯಾಕಂದ್ರೆ ಅದಕ್ಕೆ ಕೆಮಿಕಲ್ ಸೈಡ್ ಇಫೆಕ್ಟ್ ಆಗ್ಬೋದು. ಬಟ್ ಹೋಮಿಯೋಪತಿಕ್ ನಾವು ಮೆಡಿಸಿನ್, ನಮ್ಮ ಕಾನ್ಸೆಪ್ಟ್ ವಿ ಸೆಟ್ ಟೇಲರ್ಡ್ ಮೆಡಿಸಿನ್ಸ್ ವಿ ಗಿವ್ ಇಟ್. ಫಾರ್ ಎಕ್ಸಾಂಪಲ್, ಟೇಲರ್ ಅಂತ ಹೇಳಿದ್ರೆ ನಿಮ್ ಸೂಟ್ ಸೈಜ್ ಬೇರೆ, ನನ್ನ ಸೈಜ್ ಬೇರೆ. ಮೆಜರ್ಮೆಂಟ್ ತಗೊಂಡೇ ಕೊಡಬೇಕು. ನನ್ನ ಮೆಜರ್ಮೆಂಟ್ ಅದೇ ಪ್ರಕಾರ ನಮ್ಗೆ ಮೆಡಿಸಿನ್ ಆಗಿದ್ದು ನನಗೆ ಮೆಡಿಸಿನ್ ಆಗಿದೆ. ಕಾಯಿಲೆ ದೇಹ ಪ್ರಕೃತಿ ಬೇರೆ ಬೇರೆ ಇರುತ್ತೆ. ಎಕ್ಸಾಕ್ಟ್ಲಿ. ನಿಮ್ ಮೆಂಟಾಲಿಟಿ ಬೇರೆ ಇದೆ, ನಿಮ್ದು ನಡವಳಿಕೆ ಬೇರೆ ಇದೆ, ನಿಮ್ ಡಿಸೈರ್ಸ್ ಬೇರೆ ಇದೆ. ಆ ಪ್ರಕಾರ ನಮ್ಮ ಮೆಡಿಸಿನ್ ಸೆಲೆಕ್ಷನ್ ಇಸ್ ಡಿಫ್ರೆಂಟ್. ಹೋಮಿಯೋಪತಿ ಇಲ್ಲ, ಸುಮಾರು ಒಂದು 3000 ಮೆಡಿಸಿನ್ಸ್ ಆರ್ ದೇರ್. ನೀವು ಪವರ್ದಲ್ಲಿ ಚೇಂಜ್ ಮಾಡಿದ್ರೆ ದೇರ್ ಆರ್ ಅಬೌಟ್ ಲ್ಯಾಕ್ಸ್ ಆಫ್ ಮೆಡಿಸಿನ್. ಸೊ ಐ ಹ್ಯಾವ್ ಟು ಟೇಲರ್ ಅ ಮೆಡಿಸಿನ್. ದೇರ್ ಇಸ್ ಅ ಡಿವೈಸ್ ಫಾರ್ ಎಸ್ ಕಂಪ್ಯೂಟರ್ ಸಾಫ್ಟ್ವೇರ್ ಇದೆ. I can feed your data. I can get a selected of medicines. Out of that I can choose with my knowledge. ಆ ಥರ ಮಾಡಿದರೆ ಖಂಡಿತ ಇಂಪ್ರೂವ್ಮೆಂಟ್ ಆಗ್ಬೋದು, ಒಳ್ಳೆ ತನಕ ಆಗ್ಬೋದು. ಯುವರ್ ನ್ಯೂ ಡಿಸೀಸ್ ವಿಲ್ ಸ್ಟಾಪ್. ಯುವರ್ ಬಾಡಿ ಈಸ್ ಗೋಯಿಂಗ್ ಟು ಹ್ಯಾವ್ ಮೋರ್ ಪವರ್ ಫಾರ್ ಕೀಪಿಂಗ್ ಯು ಹೆಲ್ದಿ.
ಅದಕ್ಕೆ ಇದು ಪ್ಯಾಲಿಟಿವ್ ಕೇರ್ಗೆ ದಟ್ ಈಸ್ ಸಪೋರ್ಟಿಂಗ್. ಓಕೆ ನಾವು ಫಾರ್ ಎಕ್ಸಾಂಪಲ್ ನೀವು ಹೇಳಿದರೆ ನನ್ನ ಮೆಡಿಸಿನು ಅರ್ಥರೈಟಿಗೆ ಸೇಮ್ ಮೆಡಿಸಿನ್ ಇರ್ಬೋದು, ಹೆಡೇಕಿಗೆ ಸೇಮ್ ಮೆಡಿಸಿನ್ ಇರ್ಬೋದು. ದಟ್ ಈಸ್ ದ ಸ್ಪೆಷಾಲಿಟಿ ಆಫ್ ಹೋಮಿಯೋಪತಿ. ನಾವು ಕಂಪ್ಲೀಟ್ ಬಾಡಿ ಟ್ರೀಟ್ ಮಾಡ್ತೀವಿ, ಒಂದು ಅಂಗವಾಗಿ ಟ್ರೀಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನಾವು ಪ್ಯಾಲಿಟಿವ್ ಕೇರ್ದಲ್ಲಿ ನಾವು ಏನು ಹೇಳ್ತಾ ಇದ್ದೀವಿ ಅಂದರೆ ಪಾಲಿಸಿಸ್ಟಿಕ್ ಕಿಡ್ನಿ ಅಲ್ಲಿಗೆ ನಿಮ್ಗೆ ಕ್ಯೂರ್ ಆಗೋದಿಲ್ಲ. ಯು ಹ್ಯಾವ್ ಟು ಬಿ ವಿತ್ ದ ಡಿಸೀಸ್ ಬಟ್ ಯು ಕ್ಯಾನ್ ಹ್ಯಾವ್ ಅ ಬೆಟರ್ ಲೈಫ್ ವಿತ್ ದ ಮೆಡಿಸಿನ್ಸ್. ಎಸ್, ಈಗ ಯಾವೆಲ್ಲ ಕಾಯಿಲೆಗಳನ್ನು ನೀವು ಟೋಟಲ್ ಆಗಿ ಈಗ ಪ್ಯಾಲಿಟಿವ್ ಕೇರ್ ಅಂಡರಲ್ಲಿ? ಅಸ್ತಮಾ ಆಗ್ಬೋದು, ಓಕೆ, ಎಲರ್ಜಿ ಕೋಲ್ಡ್ ಆಗ್ಬೋದು, ಕೆಲವೊಂದು ಸ್ಕಿನ್ ಡಿಸೀಸಸ್, ಟಫ್ ಡಿಸೀಸಸ್, ಫಾರ್ ಎಕ್ಸಾಂಪಲ್ ಲ್ಯೂಕೋಡರ್ಮಾ ಇರ್ಬೋದು, ಸೋರಿಯಾಸಿಸ್ ಇರ್ಬೋದು. ಇದು ಒಂದು ಪಾರ್ಟ್ ಆಯಿತು ಸ್ಕಿನ್ ಡಿಸೀಸ್. ಎಲರ್ಜಿ ಬಂದರೆ ರೆಸ್ಪಿರೇಟರಿ ಎಲರ್ಜಿ ಬರ್ಬೋದು, ಅದು ಡಸ್ಟ್ಗೆ ಇರ್ಬೋದು, ಸ್ಮೆಲ್ಗೆ ಇರ್ಬೋದು, ಯಾವುದಕ್ಕೂ ಇರ್ಬೋದು. ಕಾಮನ್ ಕೋಲ್ಡ್ ಇರ್ಬೋದು, ಮೇಲೆ ಶೀತ ಆಗೋದಿರ್ಬೋದು, ಅದು ಸೆಕೆಂಡ್ ಪಾರ್ಟ್ ಆಯಿತು. ನೀವು ಇಮ್ಯುನಿಟಿ ಒರಿಜಿನ್ ಡಿಸೀಸಸ್ ಅಂತ ಹೇಳ್ತೀವಿ, ಅದಕ್ಕೆ ಜಾಯಿಂಟ್ ಪೇನ್ ಬರ್ಬೋದು, ಮತ್ತು ಯಾವುದು ಫುಡ್ಗೆ ಎಲರ್ಜಿ ಇರ್ಬೋದು, ಬೇರೆ ಯಾವುದು ಎಲರ್ಜಿ ಇರ್ಬೋದು, ಆ ಥರ ಕಾಯಿಲೆ, HIV ಇರ್ಬೋದು. ಅದಕ್ಕೆ ನಾವು ಪ್ರಿವೆಂಟಿವ್ ಕೊಡ್ಬೋದು, ಪ್ಯಾಲಿಯೇಟಿವ್ ಕೊಡ್ಬೋದು. ಸೊ ದ್ಯಾಟ್ ಯು ಆರ್ ಸಫರಿಂಗ್ ಫ್ರಮ್ HIV ಬಟ್ ಯು ಆರ್ ನಾಟ್ ಹ್ಯಾವಿಂಗ್ ಡಿಸೀಸಸ್ ಎಲ್ಲ ಒಳಗಿನ ಬಾಡಿ ಕರಗಲಿಕ್ಕೆ ಆಗೋದಿಲ್ಲ. ದಟ್ ಕ್ಯಾನ್ ಬಿ ಪ್ರಿವೆಂಟೆಡ್ ಸೊ ದಟ್ ಯು ಕ್ಯಾನ್ ಹ್ಯಾವ್ ಅನ್ ಹೆಲ್ದಿ ಲೈಫ್. ಸಿಮಿಲರ್ಲಿ ವೆರಿಕೋಸ್ ವೇನ್ಸ್. ವೆರಿಕೋಸ್ ವೇನ್ಸ್ ಇಸ್ ಅ ಡಿಫಿಕಲ್ಟ್, ಇಟ್ ಹ್ಯಾಸ್ ಟು ಬಿ ಆಪರೇಟೆಡ್ 1 ಸಿಟ್ಟಿಂಗ್, 2 ಸಿಟ್ಟಿಂಗ್, 3 ಸಿಟ್ಟಿಂಗ್. ಪೇಷಂಟ್ಗೆ ಎಲ್ಲರಿಗೂ ಸಾಧ್ಯ ಆಗೋದಿಲ್ಲ. ಕಾಸ್ಟ್ ಆಫ್ ಟ್ರೀಟ್ಮೆಂಟ್ ಇದೆ, ಸರ್ಜಿಕಲ್ ಇಂಟರ್ವೆನ್ಷನ್ಸ್ ಇದೆ, ಅದೆಲ್ಲ ಆಗೋದಿಲ್ಲ. ಬಟ್ ಯು ಕ್ಯಾನ್ ಹ್ಯಾವ್ ಆನ್ ಹೋಮಿಯೋಪತಿಕ್ ಮೆಡಿಸಿನ್. ಆಯಿತು, ಈಗ 10% ಇವಾಲ್ವ್ಮೆಂಟ್ ಆಗಿದೆ, ಫರ್ದರ್ ಐ ಕ್ಯಾನ್ ಪ್ರಿವೆಂಟ್ ಇಟ್. ಫರ್ದರ್ 12% ಆಗ್ಲಿಕ್ಕೆ ನಾನು ಕೊಡೋದಿಲ್ಲ. ಐ ಕ್ಯಾನ್ ಗಿವ್ ದ ಮೆಡಿಸಿನ್ ವಿಚ್ ಕ್ಯಾನ್ ಬಿ ಪ್ಯಾಲಿಯೇಟೆಡ್. ಆ ಥರನೂ ಮಾಡ್ಲಿಕ್ಕೆ ಸಾಧ್ಯ ಇದೆ. ಆಮೇಲೆ ಗ್ಯಾಂಗ್ರೀನ್, ಗ್ಯಾಂಗ್ರೀನ್ದಲ್ಲಿ TDS ಟ್ರೀಟ್ಮೆಂಟ್. ಒಂದು ಪಾರ್ಟ್ ಇಲ್ಲಿಗಾಗಿದ್ರೆ ಯು ಹ್ಯಾವ್ ಟು ಕಟ್ ಇಟ್, ಆಂಪ್ಯುಟೇಷನ್ ಮಾಡಿದ್ರೆ ಮಾತ್ರ ಫರ್ದರ್ ಪ್ರಿವೆಂಟಿವ್. ಈಗ ಒಮ್ಮೆ ಗೊತ್ತಾಗಿದ್ರೆ ಐ ಕ್ಯಾನ್ ಗಿವ್ ಅ ಹೋಮಿಯೋಪತಿಕ್ ಮೆಡಿಸಿನ್, ಐ ಕ್ಯಾನ್ ಪ್ರಿವೆಂಟ್. ಐ ಕ್ಯಾನಾಟ್ ಕ್ಯೂರ್ ದಿ ಗ್ಯಾಂಗ್ರೀನ್, but I can see that further gangrene advancement can be reduced. Similarly, asthma proper treatment illa. But wherein patient can lead a very good life. Now episodes, for example, non treat ಮಾಡಿದ experience dalli patient ಅವರು every 3rd day 4th day emergency ಇರೋದು. So that can be very well prevented. Now he is only on few medicines but he is not having the attacks. ಏನಾಯ್ತು, severity can be reduced. So I can do that. ನೀವು ಪಲ್ಮನರಿ ಟೆಸ್ಟ್ ಮಾಡಿ, ಯಾವುದೋ ಟೆಸ್ಟ್ ಮಾಡಿ, ಯು ಕ್ಯಾನ್ ಫೈಂಡ್ ಔಟ್ ಇದು ಕಡಿಮೆ ಆಗುತ್ತೆ. ಬಟ್ ಚಾಲೆಂಜಿಂಗ್ ಅಂತ ಹೇಳಿದ್ರೆ ಯು ಕ್ಯಾನಾಟ್ ಹ್ಯಾಂಡಲ್ ದ ಎಮರ್ಜೆನ್ಸಿ. ಆಕ್ಸಿಜನ್ ಕೊಡ್ಲಿಕ್ಕೆ ಬೇಕು. ಎಸ್, ಖಂಡಿತ. ಎಸ್ ಡಾಕ್ಟರ್, ನಾವು ಸಣ್ಣ ಒಂದು ಬ್ರೇಕ್ ತಗೊಳ್ಳ ಮಾತುಕತೆಯಲ್ಲಿ. ವೀಕ್ಷಕರೇ, ಸಣ್ಣ ಒಂದು ಬ್ರೇಕ್ ತಗೊಳ್ತು. ಬ್ರೇಕ್ ನಂತರ ಈ ಒಂದು ಮಾತುಕತೆ ಮತ್ತೆ ಮುಂದುವರಿತದೆ. ಆರೋಗ್ಯ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಮಂಗಳೂರಿನ ಏನೋಪಾಯ ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಅರ್ಪಿಸುವಂಥ ಆರೋಗ್ಯ ಕಾರ್ಯಕ್ರಮ. ಇವತ್ತಿನ ಈ ಒಂದು ಮಾತುಕತೆಯಲ್ಲಿ ಡಾಕ್ಟರ್ ವಿವೇಕಾನಂದ ವಿ ವರ್ನೇಕರ್ ಅವರು, ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜಿನ ಡೀನ್ ಮತ್ತು ಮೆಡಿಕಲ್ ಸೂಪರ್ಡೆಂಟ್ ಡಾಕ್ಟರ್ ವರ್ನೇಕರ್ ಅವರು ಪ್ಯಾಲಿಟಿವ್ ಕೇರ್ ವಿಚಾರವಾಗಿ ಮಾತಾಡ್ತಾ ಇದ್ದಾರೆ. ಡಾಕ್ಟರ್, ಈಗಾಗಲೇ ನೀವು ಒಂದಷ್ಟು ವಿಚಾರವಾಗಿ, ಅಂದರೆ ದೀರ್ಘಕಾಲನ ಒಂದು ಸಮಸ್ಯೆಗೆ ಯಾವ ರೀತಿ ಆರೈಕೆ ಬೇಕು ಅನ್ನೋ ಬಗ್ಗೆ ಮಾತಾಡಿದರೆ, ಎಸ್, ಈಗ ಮಾಡರ್ನ್ ಮೆಡಿಸಿನ್ಗೂ ನೀವು ಹೇಳ್ತಾ ಇರುವಂಥ ವಿಚಾರಕ್ಕೂ ಏನು ಭಿನ್ನತೆಗಳು, ಏನು ವ್ಯತ್ಯಾಸಗಳು ಅಂತ? ನೋಡಿ, ಮಾಡರ್ನ್ ಮೆಡಿಸಿನ್ನು ನಮ್ಗೆ ಎಲ್ಲರಿಗೂ ಬೇಕಾಗಿದೆ. ಪ್ರತಿಯೊಬ್ಬರದು ಒಂದು ಅಥವಾ ಅದರ್ ಕಾಸಿಗೆ ಫಸ್ಟ್ ಹೋಗೋದು ಮಾಡರ್ನ್ ಮೆಡಿಸಿನ್. ಯಾಕಂದ್ರೆ ಅವ್ರಿಗೇನಾಗತ್ತೆ, ಇವತ್ತು ತಕ್ಷಣ ನಾವು ಮೆಡಿಸಿನ್ ತಗೊಂಡ ತಕ್ಷಣ ನಮ್ಗೆ ಆರಾಮಾಗಬೇಕು, ನೆಕ್ಸ್ಟ್ ಡೇ ನಾವು ಡ್ಯೂಟಿಗೆ ಹೋಗಬೇಕು. ಖಂಡಿತ ಆ ಕಾರಣಕ್ಕೆ ಅವ್ರಿಗೆ ಬೇಕಾಗುತ್ತೆ. ಬಟ್ ದೇರ್ ಆರ್ ಸರ್ಟನ್ ಗ್ರೂಪ್ಸ್. ಫಾರ್ ಎಕ್ಸಾಂಪಲ್, ಪೇಷಂಟ್ ಅವ್ರು ಯಾವಾಗ ರಿಟೈರ್ಮೆಂಟ್ ಏಜ್ ಬರ್ತಾರೆ, they are dependent on the family members. They have to check for their finance. They have to check for their health. They have to lead a healthy life. ಅದಕ್ಕೆ ಅವ್ರಿಗೆ ಎಲ್ಲಾನು ಮಾಡ್ಲಿಕ್ಕೆ ಆಗೋದಿಲ್ಲ. ಆಗ ನಾವೇನು ಮಾಡೋದು, ಮತ್ತೆ ವೈ ಡೋಂಟ್ ಯು ಗಿವ್ ಅ ಚಾನ್ಸ್ ಟು ಹೋಮಿಯೋಪತಿ ಅಂತ ಹೇಳ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ನಾವು ಯು ಹ್ಯಾವ್ ಟು ಸಿ ಫಾರ್ ಎಕ್ಸಾಂಪಲ್, ನಾನು ಎಷ್ಟು ಕಾಯಿಲೆ ಈಗ ಆಗಲೇ ಹೇಳಿದ್ದೇನೆ, ಜಾಯಿಂಟ್ ಪೇನ್ಸ್ ಇಸ್ ಅ ಮೇಜರ್ ಆಸ್ಪೆಕ್ಟ್. ಸೊ ದೇ ಶುಡ್ ಟೇಕ್ one part of the homeopathic medicine and they should try to see how they can, ಅವ್ರಿಗೆ ಯಾವ ಥರ ಗುಣ ಆಗುತ್ತೆ, ಯಾವ ಥರ ಅದಕ್ಕೆ ಲಾಭ ಆಗುತ್ತೆ, ಎಷ್ಟು ಅವ್ರಿಗೆ ಪರಿಣಾಮ ಆಗ್ಬೋದು, ಎಷ್ಟು ಪ್ರಿವೆನ್ಷನ್ ಮಾಡೋದು, ಅದೊಂದು ಮಾಡ್ಲಿಕ್ಕೆ ಆಗ್ತದೆ. ಆ ಪ್ರಕಾರ ನಾವು ಹೇಳ್ತಾ ಇರೋದು, ಈಗಾಗಲೇ ಹೇಳಿದ ಸಾಕಷ್ಟು ಡಿಸೀಸ್ ಹೇಳಿದೆ. ಹೆಪಟೈಟಿಸ್ ಬಿ ಅಂತ ಒಂದು ಡಿಸೀಸ್ ಇದೆ, ಹೌದಲ್ಲ, ಅದಕ್ಕೆ ಮೆಡಿಸಿನ್ ಇಲ್ಲ, ಹೌದಲ್ಲ, ಕ್ಯೂರೇಟಿವ್ ಟ್ರೀಟ್ಮೆಂಟ್ ಇಲ್ಲ. ನೀವು ಕಾಮನ್ ಅಂತ ಹೇಳಿ ಯಾವ್ದಾದ್ರು ಮೆಡಿಸಿನ್ ತಗೊಂಡಿಕ್ಕೆ ಹೋದ್ರೆ ಸೀಸನಲ್ ಇದ್ರೆ ಕ್ಯೂರ್ ಆಗ್ಬೋದು, ಅದಕ್ಕೂ ಮೆಡಿಸಿನ್ ಇದೆ. ನನ್ನ ಕಡೆ ಒಬ್ಬರು ಪೇಷಂಟ್ ಬಂದಿದ್ರು, ಅವರು ಒಂದು ಲ್ಯಾಬ್ದಲ್ಲಿ ಪ್ಯಾಥಾಲಜಿಸ್ಟ್ ಇದ್ರು. ಅವರು ಒಮ್ಮೆ ಹೇಗೆ ಇಂಡೈರೆಕ್ಟ್ ಇನ್ಫೆಕ್ಷನ್ ಆಗಿ ಅವ್ರಿಗೂ ಹೆಪಟೈಟಿಸ್ ಬಿ ಆಯಿತು. ಅವರು 3 ವರ್ಷ ಕಂಟಿನ್ಯೂಸ್ಲಿ ಫಾಲೋ ಅಪ್ ಮಾಡಿ ಟ್ರೀಟ್ಮೆಂಟ್ ತಗೊಂಡು ಹೆಪಟೈಟಿಸ್ ಬಿ ಕ್ಯೂರ್ ಆಗಿದೆ. ಸಿಮಿಲರೇ ನನಗೆ 4 ಜನ ನನಗೆ HIV ಪೇಷಂಟ್ ಇದ್ದು.
ನೋಡಿ ನಾವು ಯಾವಾಗ ಪೇಷಂಟ್ ಬಂದ ನಂತರ ನಾವು ಇಫೆಕ್ಟಿವ್ ದಿವಸ ತೋರಿಸ್ಲಿಕ್ಕೆ ಆಗ್ತದೆ. ಇವತ್ತು ತನಕ 4 ಪೇಷಂಟ್ ನೆಗೆಟಿವ್ ಇದ್ದಾರೆ. ದರ್ ಇಸ್ ಅ 4 years ಗ್ಯಾಪ್. ಓಕೆ, ನಾವು ಹೋಮಿಯೋಪತಿಕ್ ಮೆಡಿಸಿನ್ ಇಫೆಕ್ಟ್ ಆಗುತ್ತೆ ಏನು ಇಲ್ಲ. ಲ್ಯಾಬ್ದಲ್ಲಿ ಪ್ರೂವ್ ಆಗಿದೆ, ಅವ್ರ CD4 ಕೌಂಟ್ ನಾರ್ಮಲ್ ಆಗಿದೆ, ಹಿಪಟೈಟಿಸ್ ಬಿ ಅವರು ಟೆಸ್ಟ್ ನೆಗೆಟಿವ್ ಬಂದಿದೆ. ಸಿಮಿಲರ್ಲಿ ಇವ್ರದ್ದು ಮಾಡಿದೆ ಒಂದು ಹಿಪಟೈಟಿಸ್ ಬಿಗಾಗಿದೆ, ಅವ್ರದ್ದು ಟೆಸ್ಟ್ ನೆಗೆಟಿವ್ ಇದೆ, HIV ಟೆಸ್ಟ್ ನೆಗೆಟಿವ್, ಎಲ್ಲ ಕೇಸಸ್ ನೆಗೆಟಿವ್ ಇದೆ. ಸೊ ಆ ಕಾರಣಕ್ಕೆ ನಾವು ಹೇಳ್ತೇವೆ, ಈಗ ಫಾರ್ ಎಕ್ಸಾಂಪಲ್ ನೀವು HIV ಟ್ರೀಟ್ಮೆಂಟ್ ತಗೊಳ್ತಾ ಇದ್ರೆ ಮಿನಿಮಮ್ ನಿಮ್ಮ ಪರ್ ಇಯರ್ ಎಕ್ಸ್ಪೆಂಡಿಚರ್ ಇಸ್ ಆಲ್ಮೋಸ್ಟ್ 1 lakh rupees. ಹೌದಲ್ಲ, ಮತ್ತು ನಿಮ್ಗೆ ಗ್ಯಾರಂಟಿ ಇಲ್ಲ ಯಾವುದಂತ. ಸಿಮಿಲರ್ಲಿ ನಾವು ಕ್ರಿಟಿಸೈಸ್ ಮಾಡ್ತಾ ಇಲ್ಲ, ಅಲೋಪತಿಕ್ ಒಳ್ಳೆ ಮೆಡಿಸಿನ್. ಫಾರ್ ಎಕ್ಸಾಂಪಲ್ ಪೇಷಂಟ್ HIV ಸೀರಿಯಸ್ ಆಗಿದ್ದಾರೆ, ಆಗ ಅವ್ರು ಅಲೋಪತಿಕ್ ಮೆಡಿಸಿನ್ ತಗೊಳ್ಳಿಕ್ಕೆ ಬೇಕು. ಹಿ ಹ್ಯಾಸ್ ಟು ಕಮ್ ಟು ದ ನಾರ್ಮಲ್ಸಿ. ಸಿಮಿಲರ್ಲಿ ಹಿಪಟೈಟಿಸ್ ಬಿ ಅವರು ಹಾಗೆ ಮಾಡ್ಲಿಕ್ಕೆ ಬರೋದಿಲ್ಲ. ಸೊ ವಾಟ್ ಹಿ ಹ್ಯಾಸ್ ಟು ಡೂ, ಅವರು ಯಾವುದು ಟ್ರೀಟ್ಮೆಂಟ್ ತಗೊಳ್ಬೇಕು. ಕ್ರಿಟಿಕಲ್ ಟ್ರೀಟ್ಮೆಂಟ್ ಭಯಂಕರ ಡಿಫಿಕಲ್ಟ್ ಇದೆ, ಕಾಸ್ಟ್ಲಿ ಟ್ರೀಟ್ಮೆಂಟ್ ಇದೆ, ಇಂಡಿಯನ್ ಡ್ರಗ್ಸ್ ಸರಿಯಾಗಿ ಅವೈಲೇಬಲ್ ಇಲ್ಲ. ಆ ಟೈಮ್ದಲ್ಲಿ ಹೋಮಿಯೋಪತಿಕ್ ಮೆಡಿಸಿನ್ ಕೊಟ್ಟು ಅದೇ ಥರ ಗುಣ ಆಗ್ಬೋದು. ಸೊ ನೋಡಿ, ಹಿಯರ್ ದ ಸಿಸ್ಟಮ್ ಡಸಂಟ್ ಫೇಲ್, ಡಾಕ್ಟರ್ ಮೇ ಫೇಲ್. ಬಟ್ ನಮ್ದಲ್ಲೇ ನಾವು ಹಾಗೆ ಹೇಳೋದಿಲ್ಲ, ಪೇಷಂಟ್ ಇಸ್ ಡಿಫೆಕ್ಟಿವ್. ಅವ್ರು ಎಲ್ಲ ನಮ್ಗೆ ಡಿಟೇಲ್ ಹಿಸ್ಟ್ರಿ ಹೇಳಿಲ್ಲಾದ್ರೆ ನಾವು ಮೆಡಿಸಿನ್ ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ನಾನು ಹೇಳ್ತೇನೆ ಟೇಲರ್ಡ್ ಮೆಡಿಸಿನ್ ಬೇಕಂತ. ಮತ್ತೆ ಒಂದು ಮಾತಿದೆಲ್ಲ ಡಾಕ್ಟರೇ, ಹೌದು, ಯಾವುದೇ ಸಂದರ್ಭದಲ್ಲಿ ಕೂಡ ವೈದ್ಯರ ಹತ್ರ ಮತ್ತು ವಕೀಲರ ಹತ್ರ ಸತ್ಯ ಹೇಳ್ಬೇಕಂತ, ಪೂರ್ಣ ವಿಚಾರಗಳನ್ನು ಹೇಳ್ಬೇಕು. 100%. ಈಗ ನೀವು ಹೇಳಿದಾಗೆ ತುರ್ತು ಅಥವಾ ಸಂದರ್ಭದಲ್ಲಿ ಮಾಡರ್ನ್ ಮೆಡಿಸಿನ್ ಅಥವಾ ಅಲೋಪತಿ ಮೆಡಿಸಿನ್ ತುಂಬ ಅಗತ್ಯನೇ. ಕರೆಕ್ಟ್. ಯಾವೆಲ್ಲ ಸಂದರ್ಭದಲ್ಲಿ ಈಗ ನಿಮ್ಮ ಪ್ರಕಾರ ಒಂದು ಅಡೆತಡೆ ಉಂಟು ಅಂತ ನೀವು ಪರಿಗಣಿಸ್ತೀರಿ? ಫಾರ್ ಎಕ್ಸಾಂಪಲ್ ಫೀವರ್, ಜ್ವರ ಬರ್ತಾ ಇದೆ, ಹೌದು, ಅವ್ರು 1 week ಟ್ರೀಟ್ಮೆಂಟ್ ತಗೊಂಡ್ರು, ಆಂಟಿಬಯೋಟಿಕ್ ತಗೊಂಡಿದ್ರು, ಇಂಪ್ರೂವ್ಮೆಂಟ್ ಆಯಿತು, ಮತ್ತು ಪುನಃ ಸ್ಟಾರ್ಟ್ ಆಯಿತು, ಮತ್ತೊಂದು 15 ದಿವಸ ಪ್ರೊಲಾಂಗ್ ಆಯಿತು, ಆಮೇಲೆ ಎಲ್ಲ ಟೇಸ್ಟ್ ಆಯಿತು, ಅವರು ಎಕ್ಸ್ರೇ ತೆಗೆದ್ರು, ಸೋನೋಗ್ರಫಿ ತೆಗೆದ್ರು, ಸ್ಕ್ಯಾನಿಂಗ್ ಮಾಡಿದ್ರು, ಆಗ ಅವ್ರಿಗೆ ಗೊತ್ತಾಯಿತು ಏನು ಕಾರಣ ಗೊತ್ತಾಗ್ತಾ ಇಲ್ಲ, ಇದ್ರ TB ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಆಮೇಲೆ ಅವ್ರು ಹೇಳಿದ್ರು ಒಂದು ತಿಂಗಳಾಯಿತು, ಆಗ ಅವ್ರು ಲೇಬಲ್ ಮಾಡ್ತಾರೆ ಪೈರೆಕ್ಸಿಯಾ ಆಫ್ ಅನ್ನೋನ್ ಒರಿಜಿನ್ ಅಂತ, ಯಾವ ಕಾಯಿಲೆ ಇಲ್ಲ ಅಂತ. ಆ ಟೈಮ್ದಲ್ಲಿ ನೀವು ಹೋಮಿಯೋಪತಿಕ್ ಅವ್ರಿಗೆ ಚಾನ್ಸ್ ಕೊಡಿ. ಈಗ ನಾನು ಅಕ್ಯೂಟ್ ಫೀವರು, ಟೆಂಪರರಿ ಫೀವರ್ ನಿಮ್ಗೆ ಬಿಟ್ಟು ಕೊಟ್ಟಿದ್ದೇನೆ, ಬಟ್ ಈ ಕೇಸಸ್ಗೆ ನಿಮ್ಗೆ ಟ್ರೀಟ್ಮೆಂಟ್ ಆಗೋದಿಲ್ಲ. ಇಟ್ ಮೀ ಆಂಟಿಬಯೋಟಿಕ್ ಫೀವರ್ ಬಂದಿದ್ದಿರಬೇಕು, ಪೇಷನ್ಸ್ ರೆಸಿಸ್ಟೆನ್ಸ್ ಆಗಿದ್ದಿರಬೇಕು, ಆ ಥರ ಕೇಸಸ್ ನಾವು ಹೇಳ್ತೀವಿ. ಈಗ ನಾವು ಹೇಳಿದ್ರೆ ಸಿಂಪಲ್ ಕಾಯಿಲೆ ಫೀವರ್ ಅಂತ ಹೋಮಿಯೋಪತಿಕ್ ಮೆಡಿಸಿನ್ ಕೊಡ್ಬೋದಲ್ಲ? ಖಂಡಿತ. ಸಿಮಿಲರ್ಲಿ ಒಂದು ಜಾಯಿಂಟ್ ಪೇನ್ ಇದೆ, ನೀವು ಎಲ್ಲಿದ್ದು ಸ್ಟೆಪ್ದಲ್ಲಿ ಹೋಗ್ತಾ ಇದ್ರಿ, ಬಿದ್ದ ನಂತರ ಜಾಯಿಂಟ್ ಪೇನ್ ಆಯಿತು, ಸ್ವೆಲ್ಲಿಂಗ್ ಆಯಿತು, ಯು ಟುಕ್ ಅ ಟ್ರೀಟ್ಮೆಂಟ್, ಎವ್ರಿಥಿಂಗ್ ಇಸ್ ದೇರ್, ಪೇನ್ ಹ್ಯಾಸ್ ನಾಟ್ ಗಾನ್. 6 ತಿಂಗಳಾಯ್ತು, ಪೇನ್ ಹೋಗ್ತಾ ಇಲ್ಲ, ನೋವು ಕಡಿಮೆ ಆಗ್ತಾ ಇಲ್ಲ, ಹೌದಲ್ಲ? ಆಗ ನೀವು ಆಂಟಿ ಇನ್ಫ್ಲಮೇಟರಿ ಪೇನ್ ಕಿಲ್ಲರ್ ತಗೊಳ್ಳಿಕ್ಕೆ ಬರೋದಿಲ್ಲ, ಸೇಫ್ಟಿ ಇಲ್ಲ. ಯು ಗೆಟ್ ದ್ಯಾಟ್. ಅಲ್ಲಿ ಟ್ರೀಟ್ಮೆಂಟ್ ಬನ್ನಿ, ಪದೇ ಸ್ಪ್ರೇನ್ ಆಗ್ತಾ ಇದೆ. ಸೊ ದಟ್ ನೀವೇನು ಹೇಳ್ತಾರೆ, ಇಲ್ಲಿಗೆ ಇದೆ, ನಾವು ಮೂವ್ ಹಚ್ಚಿದ್ದೀನಿ, ಮತ್ತು ಬೇರೆ ಮೆಡಿಸಿನ್ ಹತ್ತಿದ್ದೀವಿ, ಮೆಡಿಸಿನ್ ತೊಗೊಂಡಿದ್ದೀವಿ, ಕಾಲರ್ ಹಾಕಿದ್ದೀವಿ, ಸ್ಕ್ಯಾನಿಂಗ್ ಮಾಡಿದ್ರು, ಅದೆಲ್ಲ ಇದೆ ಅಂತ ಹೇಳಿದ್ರು, ಸ್ಲಿಪ್ ಡಿಸ್ಕ್ ಇಲ್ಲ. ಈಗ ಅನ್ಐಡೆಂಟಿಫೈಡ್ ಡಿಸೀಸ್ ಅಲ್ಲ, ಖಂಡಿತ. ಆಗ ನೀವು ಹೋಮಿಯೋಪತಿಕ್ ಮೆಡಿಸಿನ್ ತಗೊಳ್ಳಿ. ವೆನ್ ಯು ಆರ್ ಹೆಲ್ಪ್ಲೆಸ್, why don't you give a trial with this? ಆಗ ಐ ಕ್ಯಾನ್ ಸೇ ದಟ್ ಪ್ಯಾಲಿಯೇಷನ್ ಇಸ್ ಆಲ್ಸೋ ಪಾಸಿಬಲ್, ಕ್ಯೂರ್ ಇಸ್ ಆಲ್ಸೋ ಪಾಸಿಬಲ್. ಆ ಕಾಯಿಲೆಗೆ ಹೇಳ್ತಾ ಇದ್ದೀನಿ, ನಾವು ಅದಕ್ಕೆ ಅಲೋಪತಿಕ್ ಬ್ಲೇಮ್ ಮಾಡ್ಲಿಕ್ಕೆ ಬರೋದಿಲ್ಲ. 100% ಇಟ್ ಇಸ್ ಅ ಗುಡ್ ಸಿಸ್ಟಮ್. ಅದಕ್ಕೆ ಅದ್ರ ಪರವಾಗಿ ನಾವು ಹೇಳ್ತೀವಿ ಅಲೋಪತಿಕ್ ಇಸ್ ಅ ಮಾಡರ್ನ್ ಸಿಸ್ಟಮ್, ಹಾಗೆ ಹೇಳ್ತೇವೆ. ಅದೇ ಥರ ಫಾರ್ ಎಕ್ಸಾಂಪಲ್ ನಾವೇನು ಹೇಳ್ತೇವೆ, ಫಾರ್ ಎಕ್ಸಾಂಪಲ್ ಹಿಪಟೈಟಿಸ್ ಬಿ ಆಗಿದ್ರೆ ನೀವು ವ್ಯಾಕ್ಸಿನೇಷನ್ ತಗೊಳ್ಳಿ ಅಂತ ನಾವೇನು ಮಾಡ್ತಾ ಇದ್ದೀವಿ ಹೋಮಿಯೋಪತಿಕ್ ಮೆಡಿಸಿನ್ದಲ್ಲೇ, ನಾವು ಆ ಈ ಹಿಪಟೈಟಿಸ್ ಬಿ ಒಳಗಿನ ತೆಗಿಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ವಿ ಆರ್ ಟ್ರೈಂಗ್ ಟು ರಿಮೂವ್ ದ ಡಿಸೀಸ್ ವಿಚ್ ಇಸ್ ಆಲ್ಮೋಸ್ಟ್ ಸೇಮ್, ಐಸೋಪತಿಕ್ ಮೇಜರ್ ಅಂತ ಹೇಳ್ತೇವೆ. ಆ ಅಪ್ರೋಚ್ ಪ್ರಕಾರ ಇದೆ. ಸೊ ಇಲ್ಲಿಗೆ ಕೆಮಿಕಲ್ಸ್ ಎಕ್ಸಿಸ್ಟೆನ್ಸ್ ಈಸ್ ನಿಲ್. ಒಂದು ಅರೇಬಿಯನ್ ಸಮುದ್ರ ಇದೆ, ಆ ಥರದಲ್ಲಿ 1 ಬ್ಯಾರಲ್ ನಾವು ಕೆರೋಸಿನ್ ಹಾಕ್ತೀವಿ, ಗೋವಾದಲ್ಲಿ ಅಲ್ಲಿ ಕಲೆಕ್ಟ್ ಮಾಡ್ತಾರೆ ಅರೇಬಿಯನ್ಸಿಗೆ. ನೀವು ಕೆರೋಸಿನ್ ಇಲ್ಲ ಅಂತ ಹೇಳಿಕ್ ಬರ್ತದಾ? ನೀವು ಮ್ಯಾಚಸ್ ಹಾಕಿದ್ರೆ ಬರ್ನ್ ಆಗೋದಿಲ್ಲ, ಬಟ್ ದೆರ್ ಇಸ್ ಅ ಕೆರೋಸಿನ್. ಇಟ್ ಈಸ್ ನಥಿಂಗ್ ಬಟ್ ದ ಹೋಮಿಯೋಪತಿಕ್ ಮೆಡಿಸಿನ್ ಆಕ್ಟ್ಸ್ ಇನ್ ದ ಸೇಮ್ ವೇ. ನಿಮ್ಗೆ ಅಲ್ಲಿಗೆ ಮೆಡಿಸಿನ್ದಲ್ಲಿ ಕೆರೋಸಿನ್ ಇಲ್ಲ, ಬಟ್ ದೆರ್ ಇಸ್ ಅ ಮೆಡಿಸಿನ್ ವಿಚ್ ಆಕ್ಟ್ಸ್. ಖಂಡಿತ ಆ ಥಿಯರಿಯಲ್ಲಿ ಆಗ್ತಾ ಇರ್ತದೆ. ಆಗ ನಾವು ಸೂಕ್ಷ್ಮವಾಗಿ ಮೆಡಿಸಿನ್ ಕೊಟ್ಟ ನಂತರ ಡೆಫಿನೆಟ್ಲಿ ಇಂಪ್ರೂವ್ಮೆಂಟ್ ಮಾಡ್ತೀವಿ. ಈಗ ಪ್ಯಾಲಿಯೇಟಿವ್ ಕೇರ್ ವಿಚಾರಕ್ಕೆ ಬಂದಾಗ ಟೋಟಲ್ ನಿಮ್ಮ ಪ್ಲಾನ್ ಆಫ್ ಆಕ್ಷನ್ ಅಂದ್ರೆ ಅದು ಯಾವ ತೀರ ಅಥವಾ ಯಾವ ರೀತಿ ಅದನ್ನು ಮ್ಯಾನೇಜ್ ಮಾಡ್ತೀರಿ? ನೋಡಿ, ದೇರ್ ಆರ್ 3 parts ಯೂಶುವಲಿ. ಒನ್ ಈಸ್ ಟು ಸೆಲೆಕ್ಟ್, ಪ್ರತಿಯೊಬ್ಬರಿಗೂ ಒಂದು ಇಂಡಿವಿಜುವಲ್ ಮೆಡಿಸಿನ್ ಸೆಲೆಕ್ಟ್ ಮಾಡೋದು, ಅದೊಂದು ಪಾರ್ಟ್ ಆಗತ್ತೆ. ಸೊ ವಾಟ್ ಈಸ್ ಮೈ ಐಡಿಯಾ ಅಂದರೆ ದ್ಯಾಟ್ ಮೆಡಿಸಿನ್ ಆ್ಯಕ್ಟ್ ಇನ್ ಅ ಬಾಡಿ, ಎನರ್ಜಿ ವಿಲ್ ಬಿ ಜನರೇಟೆಡ್ ಆ್ಯಂಡ್ ಟು ಪ್ರಿವೆಂಟ್ ದ್ಯಾಟ್ ಒಂದು ಪ್ಲಾನ್. ಅದು ನಾವು ಹೇಳ್ತೀವಿ ಅದು ಕಂಪ್ಲೀಟ್ ಮೆಡಿಸಿನ್ 1 ಪಾರ್ಟಿಗೆ.
ಆ ಟೈಮ್ದಲ್ಲಿ ನಮಗೆ ಸಪೋರ್ಟಿಂಗ್ ಮೆಡಿಸಿನ್ ಕೊಡ್ಲಿಕ್ಕೆ ಬೇಕು. ಫಾರ್ ಎಕ್ಸಾಂಪಲ್ ನನ್ನ ಕಿಡ್ನಿ ಇಫೆಕ್ಟ್ ಇದೆ ಅಥವಾ ನಮ್ಮ ಒಂದು ಎಂಡೋಕ್ರೈನ್ ಗ್ಲ್ಯಾಂಡ್ ಇಫೆಕ್ಟ್ ಇದೆ, ಸೊ ನನಗೆ ಆ ಗ್ಲ್ಯಾಂಡ್ ಸ್ಟಿಮ್ಯುಲೇಷನ್ ಮಾಡಬೇಕು. ಆಗ ನಾವು ಒಂದು ಆರ್ಗನ್ ಬೇಸ್ಡ್ ರೆಮಿಡಿ ಅಂತ ಕೊಡ್ತೀವಿ. ಓಕೆ, ನಾವೊಂದು ಗ್ರೂಪ್ ಇದೆ, ನಾವು ಡಿಸೈಡ್ ಮಾಡ್ತೀವಿ ಈ ಪೇಷಂಟಿಗೆ ಹೇಗೆ ಟ್ರೀಟ್ ಮಾಡಬೇಕು. ಮಲ್ಟಿಪಲ್ ಡಿಸೀಸ್ ಇದೆ, ಸೊ ಆಗದ ಹೇಳ್ತೀವಿ ಇದು ಆರ್ಗನ್ ರೆಮಿಡೀಸ್ ಕೊಡಬೇಕಾಗ್ತದೆ ಅಂತ ಹೇಳ್ತೀವಿ. ಆಗ ಮತ್ತೊಂದು ಹೇಳ್ತೀವಿ ನಾವು ಒಂದು ಶಾರ್ಟ್ ಆಕ್ಟಿಂಗ್ ರೆಮಿಡಿ ಕೊಡಬೇಕಂತ. ಹಾಗಾದ್ರೆ ಏನಾಗಿದೆ, ಇದು ಆ ಮೆಡಿಸಿನ್ ಕೊಟ್ಟು ಐ ಹ್ಯಾವ್ ಟು ಗಿವ್ ರಿಪೀಟೆಡ್ ಮೆಡಿಸಿನ್ಸ್ ಕೊಟ್ಟು ಅದು ಒಂದು ಆ್ಯಕ್ಷನ್ದಿಂದ ಸೆಟ್ ಬ್ಯಾಕ್ ಮಾಡಬೇಕಾಗ್ತದೆ ಆ ಪ್ರಕರಣ. ದೆನ್ ಲಾಂಗ್ ಸ್ಟ್ಯಾಂಡಿಂಗ್ ಮೆಡಿಸಿನ್ ಐ ಹ್ಯಾವ್ ಟು ಸಿಲೆಕ್ಟ್. ಸೊ ಲಾಂಗ್ ಸ್ಟ್ಯಾಂಡಿಂಗ್ ಮೆಡಿಸಿನ್ ಎಷ್ಟು ದಿವಸ ಕೊಡ್ಲಿಕ್ಕೆ ಆಗ್ತದೆ, ಐ ಕ್ಯಾನ್ ಗಿವ್ ಇಟ್ ಫಸ್ಟ್ ಇನ್ ದ ಬಿಗಿನಿಂಗ್ ಫ್ರೀಕ್ವೆಂಟ್ ಡೋಸ್ ಕೊಡ್ಬೋದು, ಆಮೇಲೆ ಒಂದು ತಿಂಗಳಿಗೊಮ್ಮೆ, ಆಫ್ಟರ್ 2 months, ಆಫ್ಟರ್ 3 months, ಆ ಥರ. ಸೊ ದ್ಯಾಟ್ ಹಿ ವಿಲ್ ಹ್ಯಾವ್ ಅ ಕಂಪ್ಲೀಟ್ ರಿಲೀಫ್ ಆಫ್ ಹಿಸ್ ಹೋಲ್ ಬಾಡಿ. ಐ ಆಮ್ ಟೇಕಿಂಗ್ ಕೇರ್, ನಾನು ಕಂಪ್ಲೀಟ್ ಬಾಡಿ ಕೇರ್ ತಗೊಳ್ತಾ ಇದ್ದೇನೆ, ಪರ್ಟಿಕ್ಯುಲರ್ ಆರ್ಗನ್ ಕೇರ್ ತಗೊಳ್ತೇನೆ, ಪರ್ಟಿಕ್ಯುಲರ್ ಪಾರ್ಟ್ದ ಕೇರ್ ತಗೊಳ್ತೇವೆ. ಆ ಪ್ರಕಾರ ಪ್ಲಾನ್ ಮಾಡ್ತೀವಿ. ದಟ್ ಕಂಪ್ಲೀಟ್ ರಿಲೀಫ್ ಆ್ಯಂಡ್ ದಿ ಹೆಲ್ದಿ ಲೈಫ್ ಇಸ್ ದ ಓನ್ಲಿ ರೋ. ಇಲ್ಲಿಗೆ ನಾನು ಕ್ಯೂರ್ ಅಂತ ಹೇಳೋದಿಲ್ಲ. ಐ ಆಮ್ ಟ್ರೈನ್ ಟು ಗಿವ್ ಹಿಮ್ ಬ್ಯಾಲೆನ್ಸ್ ಲೈಫ್ ಓವರ್ ಹಿಯರ್. ಪ್ಲಾನ್ ಆಫ್ ಮುಂದಿನ ಜೀವನವನ್ನು 100% ಸುಖವಾಗಿ ನಡೀಬಹುದು. ಆ ಪ್ರಕಾರ ಮಾಡಿಕೊಡ್ತೀವಿ. ಸೊ ದಟ್ ಅಡ್ವಾಂಟೇಜ್ ಏನಂದ್ರೆ, ಇಫ್ ದ ಪೇಷಂಟ್ ಈಸ್ ಆನ್ ಫ್ರೀಕ್ವೆಂಟ್ ಹೋಮಿಯೋಪತಿಕ್ ಮೆಡಿಸಿನ್, ಹಿ ವಿಲ್ ಹ್ಯಾವ್ ಲೆಸ್ ಡಿಸೀಸಸ್ ಇನ್ ದ ಬಾಡಿ. ಹೋಮಿಯೋಪತಿ ಒಂದು ಚಿಕಿತ್ಸಾ ಪದ್ಧತಿಯನ್ನು ಅನುಸರಿಸಿದ್ರೆ ಕಾಯಿಲೆಗಳು ಸ್ವಲ್ಪ ಬರೋದು ಕಡಿಮೆ ಅಂತ. 100%. ಎಸ್ ಡಾಕ್ಟರ್, ನಾನೀಗ ಈ ಒಂದು ಮಾತುಕತೆಯನ್ನು ಮುಗಿಸಬೇಕಾಗಿದೆ. ಕೊನೆಯದಾಗಿ ನಾನು ಮತ್ತೆ ಆರಂಭದ ವಿಚಾರಕ್ಕೆ ಬರುವಂಥದ್ದು, ನಿಮ್ಮ ಏನೋಪಯ ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ವತಿಯಿಂದ ನೀವು ಮತ್ತು ಮಂಗಳೂರಿನ ವೆಲ್ನಾಕ್ ಸರ್ಕಾರಿ ಆಸ್ಪತ್ರೆಯವರು ಸೇರಿಕೊಂಡು ಒಂದಷ್ಟು ಯೋಜನೆಗಳ ಮುಖಾಂತರ ಕೆಲಸ ಮಾಡಿದ್ದೀರಿ ಅಂತ ನಾವೆಲ್ಲ ಕೇಳಲ್ಪಟ್ಟಿದ್ದೇವೆ. ಕರೆಕ್ಟ್. ಸಂಕ್ಷಿಪ್ತವಾಗಿ ನೀವು ಹೇಳಿ ಮುಗಿಸ್ಬೇಕು. ನೋಡಿ, ಈಗ ನಾವು ಎನೋಪಯ ಹೋಮಿಯೋಪತಿ ಸ್ಪೆಷಾಲಿಟಿ ಒಂದು ಸೆಕ್ಷನ್ ಸ್ಟಾರ್ಟ್ ಮಾಡಿದ್ವಿ. ಅದಕ್ಕೆ ನಾವು ಮತ್ತು ದಕ್ಷಿಣ ಕನ್ನಡ ಡಿಸ್ಟ್ರಿಕ್ಟ್ ಆಯುಷ್ ಡಿಪಾರ್ಟ್ಮೆಂಟ್ ಇಲಾಖೆಯವ್ರದ್ದು ಜಾಯಿಂಟ್ಲಿ ಒಂದು ಸ್ಪೆಷಾಲಿಟಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ 3 ಸೆಕ್ಷನ್ ಸ್ಟಾರ್ಟ್ ಮಾಡಿದ್ದೀವಿ. ಒಂದು ಸೃಷ್ಟಿ ಹೋಮಿಯೋಪತಿ ಫರ್ಟಿಲಿಟಿ ಕೇರ್ ಅಂತ, ಫರ್ಟಿಲಿಟಿ ಕೇರ್. ಸೆಕೆಂಡ್ ಪಾರ್ಟು ಈಗ ಮಾನಸ ಮಿತ್ರ ಚಿಲ್ಡ್ರನ್ ಹೋಮಿಯೋಪತಿ ಕೇರ್ ಅಂತ ಮಾಡ್ತಾ ಇದೀವಿ. ಅಲ್ಲಿಗೆ ನಾವು ಯಾವುದು ಕಾಯಿಲೆ, ಮಕ್ಕಳು ಕಾಯಿಲೆ ಇದ್ರೆ ಮಾನಸಿಕ ರಿಲೇಟೆಡ್, ಅದು ಸ್ಲೋ ಲರ್ನರ್ ಇರ್ಬೋದು, ಮತ್ತೆ ಬೇರೆ ಏನು ಕಾಯಿಲೆ ಇರ್ಬೋದು, ಅದರ ಸಂಬಂಧ ಡಿಟೇಲ್ ಅವರು ಡಾಕ್ಟರ್ ವಿಜೇಂದ್ರ ಅವರು ಹೇಳ್ತಾ ಇದ್ದಾರೆ. ಅದರ ಪ್ರಕಾರ ಹೋಮಿಯೋಪತಿಕ್ ಪ್ಯಾಲಿಟಿವ್ ಕೇರ್ ಅಂತ ಆಗಿದೆ. ಅದರದಲ್ಲಿ ಸಕ್ಸಸ್ಫುಲಿ ನಾವು ವರ್ಕೌಟ್ ಮಾಡ್ತೇವೆ. ಕರೋನಾ ಪೀರಿಯಡ್ ಆಗಿದ್ದ ಕಾರಣಕ್ಕೆ 1-2 ವರ್ಷ ಗ್ಯಾಪ್ ಆಯಿತು. ಇಲ್ಲಾದ್ರೆ ವಿ ಆರ್ ಡೂಯಿಂಗ್ ವೆರಿ ವೆಲ್. ಟಿಲ್ ಟುಡೇ ವಿ ಆರ್ ಡೂಯಿಂಗ್ ವೆರಿ ವೆಲ್. ನಾವೇನು ಹೇಳ್ತೀವಿ, ನಾವು ಆಯುಷ್ ಇಲಾಖೆ ಸಂಬಂಧ ವೆನ್ಲಾಕ್ ಹಾಸ್ಪಿಟಲ್ದಲ್ಲಿ, ಆಯುಷ್ ಹಾಸ್ಪಿಟಲ್ದಲ್ಲಿ ನಾವು ವಾರಕ್ಕೆ 6 ದಿವಸ ಟ್ರೀಟ್ಮೆಂಟ್ ಕೊಡ್ತೀವಿ. ನಮ್ಮ ಡಾಕ್ಟರ್ಸ್ ಟ್ರೀಟ್ಮೆಂಟ್ ಅವರು ಫ್ರೀ ಕೊಡ್ತಾ ಇದ್ದಾರೆ. ಅಲ್ಲಿ ಲಾಭ ತಗೊಳ್ಬೋದು. ನಾವು ಎನೋಪಯ ಹಾಸ್ಪಿಟಲ್ದಲ್ಲಿ ಬರ್ಬೋದು, ನರಿಂಗಾಣ ಕ್ಯಾಂಪಸ್ದಲ್ಲಿ. ಅಲ್ಲಿ ನೀವು ಅಕೊಮೊಡೇಷನ್ ಮಾಡಿ ಹಾಸ್ಪಿಟಲ್ ಇರ್ಬೋದು, ಒಳ್ಳೆ ಟ್ರೀಟ್ಮೆಂಟ್ ತಗೊಂಡು. ನಮ್ಮ ಕಡೆ ಲ್ಯಾಬ್ರೋಟರೀಸ್ ಇದೆ, ಎಕ್ಸ್ರೇ ಇದೆ, ಸೋನೋಗ್ರಫಿ ಇದೆ, ಬೇಕಾದ ಎಲ್ಲ ಟೆಸ್ಟ್ ಮಾಡ್ಬೋದು. ಅದ್ರ ಜೊತೆಗೆ ನಂಗೆ ಬೇಕಾಗಿದ್ರೆ ಯೋಗ ಟ್ರೀಟ್ಮೆಂಟ್ ಕೊಡ್ಬೋದು, ನಾವು ನ್ಯಾಚುರೋಪತಿಕ್ ಟ್ರೀಟ್ಮೆಂಟ್ ಕೊಡ್ಬೋದು. ಸಮಗ್ರವಾಗಿ ಎಲ್ಲ ಕಾಯಿಲೆ ಟ್ರೀಟ್ ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡಿಕೊಡ್ಬೋದು ಅಲ್ಪ ದರದಲ್ಲಿ. ನಾವು ನೋ ಲಾಸ್ ಪ್ರಾಫಿಟ್ ಚಾರಿಟೇಬಲ್ ಮಾಡ್ತಾ ಇದ್ವಿ. ನಿಮ್ಗೆ ಯಾರಿಗ ಸಾಧ್ಯ ಇಲ್ಲ ಅವರು ವೆನ್ಲಾಕ್ ಹಾಸ್ಪಿಟಲ್ ಹೋಗಿ ನಮ್ಮದೇ ಸೇವೆ ತಗೊಳ್ಬೋದು. ಅದೇ ಒಂದು ಇದೇನು ಪ್ರಾಜೆಕ್ಟ್ ಇದೆ, ದಿಸ್ ಈಸ್ ಫಸ್ಟ್ ಟೈಮ್ ಪಾರ್ಟ್ನರ್ಶಿಪ್ ಆಯುಷ್ ಡಿಪಾರ್ಟ್ಮೆಂಟ್ ಮತ್ತು ಪ್ರೈವೇಟ್ ಪಾರ್ಟ್ನರ್ಶಿಪ್ ಮಾಡ್ತಾ ಇದ್ವಿ. ನಮ್ಮೊಂದು ಏನಂದ್ರೆ, ಇದು ಒಂದು ಮಾದರಿ ಆಗಿ ಬರಬೇಕು ಕರ್ನಾಟಕ ಸ್ಟೇಟ್ದಲ್ಲಿ. ಖಂಡಿತ ಅದೇ ತರ ಮಾಡ್ತಾ ಇದ್ವಿ. ನಮ್ಮ ಉದ್ದೇಶ ಒಳ್ಳೇದಿದೆ, ಜನ ಅವರು ನಮ್ಮ ಲಾಭ ತಗೊಳ್ಬೇಕು. ಖಂಡಿತ. ಯಾಕಂತ ಹೇಳಿದ್ರೆ ನೀವು ಆಗಲೇ ಆರಂಭದಲ್ಲಿ ಕೂಡ ಹೇಳಿದ್ರಿ, ಒಂದು ಚಾನ್ಸ್ ಕೊಡಿ ಅಂತ ಅಲ್ವಾ. ನೀವು ಒಂದೇ ವಿಚಾರ, ಒಂದೇ ಮದ್ದನ್ನು ತಗೊಂಡು ಅಲ್ಲೇ ಸಫರ್ ಆಗುವುದಕ್ಕಿಂತ ಹೋಮಿಯೋಪತಿಗೂ ಕೂಡ ಒಂದು ಚಾನ್ಸ್ ಕೊಡಬೇಕು ಅಂತ. ಖಂಡಿತ ಒಳ್ಳೆಯ ಆಶಯ ಮತ್ತು ವಿಚಾರವನ್ನು ಡಾಕ್ಟರ್ ವಿವೇಕಾನಂದ ವರ್ಣೇಕರ್ ಅವರು ನಮ್ಮ ಮುಂದೆ ಇಟ್ಟಿದ್ದಾರೆ. ನಾನು ಈ ಒಂದು ಮಾತುಕತೆಯನ್ನು ಸಮಾಪನ ಮಾಡುವ ಸಂದರ್ಭದಲ್ಲಿ ಡಾಕ್ಟರ್ ನಿಮ್ಗೆ ಪ್ರೀತಿಪೂರ್ವಕವಾದಂಥ ಧನ್ಯವಾದಗಳು. ಥ್ಯಾಂಕ್ ಯು. ಎಸ್, ಇದು ಆರೋಗ್ಯ ಕಾರ್ಯಕ್ರಮ, ಎನೋಪಯ ಹೋಮಿಯೋಪತಿ ಮತ್ತು ಮೆಡಿಕಲ್ ಕಾಲೇಜ್ ಅರ್ಪಿಸುವಂಥ ಆರೋಗ್ಯ ಕಾರ್ಯಕ್ರಮ. ಇವತ್ತಿನ ಈ ಒಂದು ಮಾತುಕತೆಯಲ್ಲಿ ಡಾಕ್ಟರ್ ವಿವೇಕಾನಂದ ವರ್ಣೇಕರ್ ಅವರು ಈ ಒಂದು ಎನೋಪಯ ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆಯ ಡೀನ್ ಮತ್ತು ಅವರು ಅಲ್ಲಿ ಮೆಡಿಕಲ್ ಸೂಪರ್ಡೆಂಟ್ ಆಗಿದ್ದಾರೆ. ಒಳ್ಳೆಯ ವಿಚಾರಗಳನ್ನು ಮತ್ತು ಯಾಕೆ ಹೋಮಿಯೋಪತಿ ಅನ್ನೋದನ್ನು ಭಾರಿ ಮನದಟ್ಟಾಗುವ ರೀತಿಯಲ್ಲಿ ನಮ್ಮ ಮುಂದೆ ಇಟ್ಟಿದ್ದಾರೆ. ನಾನು ಈ ಮಾತುಕತೆಯನ್ನು ಸಮಾಪನ ಮಾಡೋತಿ ಮತ್ತೊಮ್ಮೆ ಧನ್ಯವಾದ ಸಲ್ಲಿಸಿ. ಥ್ಯಾಂಕ್ ಯು. ಎಸ್, ನಮಸ್ಕಾರ. ನಮಸ್ಕಾರ. ಥ್ಯಾಂಕ್ ಯು.